ಹರೀಶ್ ಪುಂಜೇರಿ ಟ್ರ್ಯಾಕ್ ಜಪಡಾದಿರಿ. ಓಹೋ ಸೂಪರ್ ಹಂಚಿపోయి ಮಾತ್ರ ಅಂತೆ. ఓడిపోయి మరి మిత్తిపోయినాయి. ಇದು ಬರ್ತಂడి ಇನೋವಾ ಚಪಡಾದಲ್ಲಿ ಬಟ್ ಮಲ್ಪುಗ ತುಕ ದಲ್ಲ ಮಲ್ಪುಗ ಸ್ಲಾಟ್ ತುಕ ಟ್ರ್ಯಾಕ್ ಸ್ವಲ್ಪದ ಎಂಚ ಒಂದು ಶಣೆ ಮಮ್ಮಿ ಈವೆಂಟ್ ಬಾರಿ ಪೊರ್ಲದ ಈವೆಂಟ್ ಬಾರಿ ಪೊರ್ಲದ ಒಂದು ಈವೆಂಟ್ ನಮ್ಮ ಟೀಮ್ದಾಗ್ಲು ಆಯೋಜನೆ ಮಾಡ್ತಿದ್ದೀರಿ. ಸೊ ಆಲ್ ದ ಬೆಸ್ಟ್. ಡ್ರೋನ್
bien edettende barbu ತಿರ್ತಿಬಾಯಾ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹರೀಶ್ ಪೂಂಜರ್ ಅವರು ಆಗಮಿಸಿದ್ದಾರೆ. ತಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಸದಾ ಬೆನ್ನೆಲುಬಾಗಿ ನಿಂತಿರುವಂತಹ ಹರೀಶ್ ಪೂಂಜರ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹರೀಶ್ ಪೂಂಜೇರಿ ಟ್ರ್ಯಾಕ್ಗೆ ಜಪಡಾದಿರಿ ನಮ್ಮ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ. ಹರೀಶ್ ಪೂಂಜ ಬೇರೆ ಗಾಡಿ ಬಿಡೋದಿಲ್ಲರಿ. ವಾವ್ ನಮ್ಮ ನೆಚ್ಚಿನ ನಾಯಕರು ಹರೀಶ್ ಪೂಂಜರ್ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು.
पक्का पाड़ मार रहा है नेक्स्ट तकली എല്ലാം ഉണ്ട് റബ്ബിക്ക്.
ಸೂಪರ್. ಇತ್ತೇನೆಗ್ಲು ತುಯಾರು ಒಂಜಿ ಗಾಡಿ ಇವತ್ತನೆ ಆಯ್ತಾ ದನೀಂ ಬೇರು ಕಾರಣ ಮಗೆ ಅಸ್ಮಿತ್ ಬಂದು ನಮ್ಮ ವಿವೇಕಾನಂದ ಸ್ಟೂಡೆಂಟ್ ತುದಿಪಾರ್ ವಿವೇಕಾನಂದ ಕ್ಯಾಂಪಸ್ ಸಂಪೂರ್ಣ ಸಹಕಾರ. ರಾಜೇಶ್ ಅಣ್ಣ ಎಂಚಾಯ್ತಂಡ್ರಿ ಈವೆಂಟ್ ಮಾತ ಎಂಚಾಯ್ತಂಡ್ರಿ ಲಾಯ್ಕಿತ್ತಂడి ಊರಡಿಂದ ಒಂಜಿ ಆಪಣ ಒಂಜಿ ಎಂಕ್ಲ ಖುಷಿತ ವಿಷಯ ಅಂಚ ಒಂಜಿ ಎಂಕ್ಲ ಒಂಜಿ ಗಾಡಿ ಇತ್ತನೆ ಗಿಡ ಕೊಡೋದು ಆಸೆ ಬೇತೆವಡೆಲ್ಲ ಪೋತಿದ್ದೆ ಎಂಕ್ಲಿಟ್ಟಾಗ ನನ್ನ ಫುಲ್ ಡ್ರೈವರ್ ಇಂಬೇರೆ ಇಂತ ಪ್ರದೀಪ್ ಭಟ್ ಬಂದು ಕೋ ಡ್ರೈವರ್ ಅದು ಇಂಬೇರೆ ನಮ್ಮ ಮಹೇಶ್ ಮೆಕ್ಯಾನಿಕ್ ಇಂಬೇರು ಜೀಪದ ಮೆಕ್ಯಾನಿಕ್ ಕೊಯ್ಲದಾರೆ ಅದಕ್ಕೆ ಫುಲ್ ಸಪೋರ್ಟ್ ಬಂದದ್ದು ಆಯ್ತಾ ಬೋರ್ಡ್ ಬಂದು ಅಸ್ಮಿತ್ ಬಾರಿ ಇಂಬೇರು ನಾವು ಯಾರನ್ನ ಫ್ರೆಂಡ್ ನಿತಿನ್ ಉಳ್ಳೇರಿ ನಿತಿನ್ ಆರ್ಲ ಗೋಲ್ಪುಡಿ ಯಾರನೊಟ್ಟಿಗೂ ಧೂಳು ತಿನ್ನೊಂದು ಪಾಪ ಎಷ್ಟೊಂದು ಚಾನ್ಸ್ ಉಂಟು ಬೋರ್ಡ್ ಒಂದು ಬಾರಿ ಯಾರು ಮನಸ್ಸಿಗೆ ಆಸೆ ಉಂಟು ಯಾರಿಗೆ ಅಂದರೆ ಟೋಟಲಿ ಒಂದು ಉಪ್ಪಿನಾಯ್ತು ಆಯ್ನ ಒಂದು ವಿಶೇಷ ಅಂತ ತೋಜುಂಡು ಮಾತೆರೆಗಳ ಒಂದು ಖುಷಿತ ವಿಷಯ ಇಲ್ಲಿ ಮಾತೆಲ್ಲ ಇನ್ನು ದಾಚೆ ಬಂದ ಧೂಳು ತಿಂತಾರೆ ಬೋಡಿ ಭಾರಿ ಖುಷಿತ ನನ್ನ ಕಲರ್ ಬ್ಲ್ಯಾಕ್ ಇತ್ತಲ್ಲಿ ಟೋಟಲ್ ಬಿಸ್ಕೆಟ್ ಕಲರ್ ಅದು ಬಿಸ್ಕೆಟ್ ಕಲರ್ ಇದು ಎಂಚಾಯ್ತಂడి ಇವೆಂದು ಈವೆಂಟ್ ಎಂಚ ಪಾಯಿಂಟ್ಸ್ ಬರ ಲೆಕ್ಕ ವಾಡ್ನ ಎಂಚ ಪಾಯಿಂಟ್ಸ್ ಪೂರ ಲೆಕ್ಕ ವಾಡ ಎತ್ತು ಟೈಮಿಂಗ್ಸ್ ಕವರ್ ಮಲ್ತು ಬರ್ಪಣೆ ಮಾಡದಂದು ಆಯ್ಜಾ ಇತ್ತೆ ನಮ್ಮ ಏತ ಆತಂడి ಟೈಮ್ ಅಲ್ಲ ನೆಕ್ಸ್ಟ್ ತೂಡತ್ತೆ ತೂಡು ಐನ ತೂಯಿನಡು ಬುಕ್ಕ ಪನಡತ್ತೆ ಅಂತ ಟ್ರ್ಯಾಕ್ ಕಂಪ್ಲೀಟ್ ಆತನೆ ಅಂಕಲ್ ನಾವು ಅಂತೂ ಭಾಳ ಕಷ್ಟಕರ ಇತ್ತಲ್ಲ ಈಗ ಈಜಿ ಆದ ಆಗ್ತದೆ ಅಂದೆ ಆಡಂಜಿ ಡ್ರೈವರ್ ಒಂಜಿ ಎಕ್ಸ್ಪೀರಿಯನ್ಸ್ ಕೇಂಡ್ಗ ಎಂಚಾಯ್ತಂడి ಹೇಗಿತ್ತಣ್ಣ ಎಕ್ಸ್ಪೀರಿಯನ್ಸ್ ನಿಮ್ಮದು? ತುಂಬಾ ಟಫ್ ಇತ್ತು. ಮತ್ತೆ ಗಾಡಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಇದ್ದ ಕಾರಣ ಈಸಿಯಲ್ಲಿ ಹೋಗಿ ಬರ್ಲಿಕ್ಕೆ ಆಯ್ತು. ಅದಕ್ಕೆ ತಕ್ಕ ಟೈರ್ ಇದೆಲ್ಲ ಇದ್ದ ಕಾರಣ ಇರ್ಲಿಲ್ಲ. ನಾವು ಈ ಈವೆಂಟ್ಗೆ ಬೇಕಾಗಿ ಇದೆಲ್ಲ ರೆಡಿ ಮಾಡಿ ಟೈರ್ ಹೋದ ಸಲ ಬಂದಿದ್ದೆವು, ಅವಾಗೆಲ್ಲ ಆರ್ಡಿನರಿ ಟೈರ್ ಇದೆಲ್ಲ ಇತ್ತು. ಅದಕ್ಕೋಸ್ಕರ ಈ ಸಲ ಸ್ವಲ್ಪ ಟೈರ್ ಎಲ್ಲ ಚೇಂಜಸ್ ಮಾಡಿದ್ವಿ. ಇದು ಮಾಡಿಫೈಡಾ ಅಥವಾ ಮಾಡಿಫೈಡ್ ಆದ್ರೆ ಸ್ಟೇರಿಂಗ್ ಎಲ್ಲ ಆರ್ಡಿನರಿ ಜಿಪಿನ ಹಾಗೆ ಯಾವ್ದು ಎಕ್ಸ್ಟ್ರಾ ಇದ್ದಿಲ್ಲ. ಟೈರ್ ಒಂದು ಹೈಟ್ ಕೊಟ್ಟಿದ್ವಿ, ಬೇರೆ ಎಲ್ಲ ಆರ್ಡಿನರಿ ಸ್ಟೇರಿಂಗ್, ಆರ್ಡಿನರಿ ಬ್ರೇಕ್ ಎಲ್ಲ ಆರ್ಡಿನರಿ. ಎಕ್ಸ್ಟ್ರಾ ಮಾಡಿಫೈ ಯಾವ್ದು. ಇವತ್ತು ಎಷ್ಟು ಇವೆಂಟ್ ಆಯ್ತು? ಒಂದಾ? ಇದು ಎರಡನೇ ರೌಂಡ್ ಕಂಪ್ಲೀಟ್ ಆಗಿದೆ. ಎರಡು ಕಂಪ್ಲೀಟ್ ಆಗಿದೆ. ಎರಡು ಕೂಡ ಒಂದು ಬಾರಿ ಶೋ ಕೂಡ ಕಂಪ್ಲೀಟ್ ಮಲ್ತಾರ್ರಿ ಅವರ ಗಾಡಿ ತೋರಿಸ್ಪಾಗ ಫುಲ್ ನಾರ್ಮಲ್ ನಮ್ಮ ಆರ್ಡಿನರಿ ಜೀಪ್ ಎಂದು ಟೈರ್ ಮಾತ್ರ ಒಂಜಿ ಮಾಡಿಫೈಡ್ ಮಾಡ್ತೇವೆ ಅಂತ ಅದೇ. ಅವೇ ಫೀಲ್ಡ್ ಪಿರೋದೆ ಪೋಜು ನಾನು ಇಂಚಿನ ಬೈ ಇಂಚಿಯಾ ನೀರು ಇಂಚ ನಮ್ಮ ಆಫ್ ರೋಡ್ ಚಾಲೆಂಜ್ ಈವೆಂಟ್ ಬಾರಿ ಪೊರ್ಲುಡೆ ನಡತ್ತೊಂದುಂಡು ನನಲ ಮೋಸ್ಟ್ಲಿ ಕತ್ತಲೆ ಅವು ಒಂಜಿ 10 ಗಂಟೆದ ಅಂದಾಜು ಪೂರ ಅವು ಮುಗಿನಾಗನೆ ಎಂಕ್ಲಿ ಪಿದಾಡ್ಯ ದಯಕೊಂಡ ಸೆಮಿಸ್ಟರ್ ಎಕ್ಸಾಮ್ ಒಂದುಂಡು ಎಲ್ಲ ಎಕ್ಸಾಮ್ ಉಂಡು. ನಾನು ಆಫ್ ರೋಡ್ ಹೋಗಿದ್ದೆ, ಅಲ್ಲಿ ಚಂದದಲ್ಲಿ ನೋಡಿದೆ, ಎಲ್ಲ ನೋಡಿದ್ದೇನೆ. ಹಾಗೆ ಬರೇಡತೆ ನಾನು ಓದಿದ್ದಿಂದ ಸೊ ಇತ್ತೆ ಪಿದಾಡ್ಗ ಅಂಚಿ ಪೋಯಿ ಅಲ್ಲ ಬೋಲ್ ಜಾಗಿದ್ದೆ ಎಂದು ನೀರು ಜಾಸ್ತಿ ಇದ್ದೆ ಅಲ್ಪ. ಸೊ ಹೆಂಗ್ಲು ಇತ್ತೆ ಇಲ್ಲಿ ರಿಟರ್ನ್ ಇಲ್ಲಡೆ ಪಿದಾಡೊಂದಿಲ್ಲ. ಬಾರಿ ಪೊರ್ಲುದ ಈವೆಂಟ್ ಆರ್ಗನೈಸರ್ಸ್ ನಗ್ಲೆಗ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಉಬಾರಡ್ ಈತ್ ಮಲ್ಲ ಈವೆಂಟ್ ಅನ್ನು ಆರ್ಗನೈಸ್ ಮಲ್ತಿನೇಕ್ ಎಂಚಾಂಡ್ ಶಣೆ ಮ್ಯಾಮ್ ಈವೆಂಟ್ ಮಾತ ಸೊ ರಿವರ್ ಕ್ರಾಸಿಂಗ್ ಒಂದುಂಡು. ಸೊ ಮಂಡ್ಯನಂತ ಇಂಚ ಮಲ್ತನ ಫುಲ್ ಬುಸ್ಕು ರಟ್ಟು ಉಂಡು ಮಂಡ್ಯದ್ದು
ಧೂಳು 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 ಆರ್ ಅಲ್ಪ ಪೋಯಿ ಅಲ್ಪಂಜಿ ತಪ್ಪಾರು ಮರಣಭಾವಿ ಆಯ್ತಾ ಗಾಡಿ ಮೂಲು ಉಂತಾದಿರು ಪೂರ ಗಿಚ್ಚ ಒಂದುಲ್ಲೇರು ಜಾತ್ರೆ ಉಬಾರ್ದ ಜಾತ್ರೆ ಮುಗಿಂಡೆ. ನೆಕ್ಸ್ಟ್ ಎಪಿಸೋಡ್ ಒಂಜಿ ಭಾರಿ ಮಲ್ಲ ವಿಷಯನ್ ಪನ್ಯರೆ ಉಂಡು. ಎಂಚಿನ ಪಂಡ ಈತ್ ಮಲ್ಲ ಸೌದರ್ನ್ ಆಫ್ ರೋಡ್ ಚಾಲೆಂಜ್ ಪಂಪಿನ ಈವೆಂಟ್ನ ಆರ್ಗನೈಸ್ ಮಲ್ತಿನಂಚಿತ್ತನ ಮಲ್ಲ ಟೀಮನ್ ನಿಕ್ಲೆಗ್ ಪರಿಚಯ ಮಲ್ಪೆರೆ ಉಂಡು. ಈ ವ್ಲಾಗ್ ಇಡೆಗೆ ಎಂಡ್ ಆವೊಂದಿಜ್ಜಿ. ನೆಕ್ಸ್ಟ್ ವ್ಲಾಗ್ಡ್ ಈ ಸೌದರ್ನ್ ಆಫ್ ರೋಡ್ ಚಾಲೆಂಜ್ 2023 ಎಂಡ್ ಆಪುಡು.